ಕರಾವಳಿಯ ಈ ಮಣ್ಣಿನಲ್ಲಿ ನಮ್ಮ ಸಿನಿಮಾದ ಪ್ರೀಮಿಯರ್ ಶೋ ಕಾರ್ಯಕ್ರಮವನ್ನು ಸ್ವಾಗತಿಸಲು ನಿಮಗೆಲ್ಲ ನಾನು ಹೆಮ್ಮೆಯಿಂದ ಸ್ವಾಗತವನ್ನು ಕೋರ್ತೀನಿ. ಅಚ್ಯುತ ಅವತಾರಂ ಕನ್ನಡ ಡಬ್ಬಿಂಗ್ ನೇಷನ್ ಮೂವಿಯ ಒಂದು ಪ್ರೀಮಿಯರ್ ಸರ್ ಪ್ರಕಾಶ್ ಅಂತ ಇದ್ದಾರೆ, ಅರುಣ್ ಸರ್ ಇದ್ದಾರೆ, ಪ್ರೊಡ್ಯೂಸರ್ ಮೇಡಮ್ ಎಲ್ಲರೂ ಕೂಡ ಜೋರಾದ ಸಪ್ಪಾಳೆ ಬಾಕಿ. ಸರ್ ಎಲ್ರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ದೀಪವನ್ನ ಬೆಳಗಿಸಿ ಶುಭ ಸಂಜೆಯಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಅಚ್ಯುತ ಅವತಾರಂ ಮತ್ತಷ್ಟು ಸೂಪರ್ ಹಿಟ್ ಮೂವಿ ಆಗಲಿ ಅಂತ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಪ್ರದಾಯಿಕವಾದ ಒಂದು ಪ್ರೀತಿಯ ಹೂಗುಚ್ಛವನ್ನ ಕೊಟ್ಟು ಬರಮಾಡಿಕೊಳ್ಬೇಕು ಅಂತ ರುದ್ರಮೂರ್ತಿ ಸರ್ ಅವರನ್ನ ಕೇಳ್ಕೊಳ್ತೀನಿ. ಬಂದಿರತಕ್ಕಂಥ ಗಣ್ಯರಾಗಿರ್ತಕ್ಕಂತಹ ಚಿತ್ರರಂಗದ ನಿರ್ಮಾಪಕರಾಗಿದ್ದ ಪ್ರಕಾಶ್ ಪಾಂಡೇಶ್ವರ್ ಸರ್ ಹಾಗೆ ಅರುಣ್ ಸರ್ ಮತ್ತೆ ದಯವಿಟ್ಟು ಎಲ್ಲರಿಗೂ ಕೂಡ ಶಾಲನ್ನು ಹಾಕಿ ಹೂವನ್ನ ಕೊಡಬೇಕು ಅಂತ ಹೇಳಿ ರುದ್ರಮೂರ್ತಿ ಸರ್ನ ಕೇಳ್ಕೊಳ್ತೇನೆ. ಬಂದಿರತಕ್ಕಂಥ ತಿಮ್ಮಪ್ಪ ಕುಲ್ಲಾಲ್ರವರಿಗೆ, ಪ್ರಶಾಂತ್ ಸಿಕೇರ್ ಅವರಿಗೆ ಹಾಗೆ ಪಿಂಕಿ ರಾಣಿ ಅವರಿಗೆ ಕೂಡ, ವಿಜಯ್ ಮಯ್ಯ ಅವರಿಗೆ ಕೂಡ ವಿಶೇಷವಾದ ಸ್ವಾಗತ ಪೂರ್ವಕವಾದಂತಹ ಒಂದು ಥ್ಯಾಂಕ್ ಯು ಸರ್ ಎಲ್ರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ದೀಪವನ್ನ ಬೆಳಗಿಸಿ ಶುಭ ಸಂಜೆಯಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಅಚ್ಯುತ ಅವತಾರಂ ಮತ್ತಷ್ಟು ಸೂಪರ್ ಹಿಟ್ ಮೂವಿ ಆಗಲಿ ಅಂತ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಪ್ರದಾಯಿಕವಾದ ಒಂದು ಪ್ರೀತಿಯ ಹೂಗುಚ್ಛವನ್ನ ಕೊಟ್ಟು ಬರಮಾಡಿಕೊಳ್ಬೇಕು ಅಂತ ರುದ್ರಮೂರ್ತಿ ಸರ್ ಅವರನ್ನ ಕೇಳ್ಕೊಳ್ತೀನಿ. ಬಂದಿರತಕ್ಕಂಥ ಗಣ್ಯರಾಗಿರ್ತಕ್ಕಂತಹ ಚಿತ್ರರಂಗದ ನಿರ್ಮಾಪಕರಾಗಿದ್ದ ಪ್ರಕಾಶ್ ಪಾಂಡೇಶ್ವರ್ ಸರ್ ಹಾಗೆ ಅರುಣ್ ಸರ್ ಮತ್ತೆ ದಯವಿಟ್ಟು ಎಲ್ಲರಿಗೂ ಕೂಡ ಶಾಲನ್ನು ಹಾಕಿ ಹೂವನ್ನ ಕೊಡಬೇಕು ಅಂತ ಹೇಳಿ ರುದ್ರಮೂರ್ತಿ ಸರ್ನ ಕೇಳ್ಕೊಳ್ತೇನೆ. ಬಂದಿರತಕ್ಕಂಥ ತಿಮ್ಮಪ್ಪ ಕುಲ್ಲಾಲ್ರವರಿಗೆ, ಪ್ರಶಾಂತ್ ಸಿಕೇರ್ ಅವರಿಗೆ ಹಾಗೆ ಪಿಂಕಿ ರಾಣಿ ಅವರಿಗೆ ಕೂಡ, ವಿಜಯ್ ಮಯ್ಯ ಅವರಿಗೆ ಕೂಡ ವಿಶೇಷವಾದ ಸ್ವಾಗತ ಪೂರ್ವಕವಾದಂತಹ ಒಂದು ಶಾಲನ್ನು ಕೊಟ್ಟು ಹೂವನ್ನು ಕೊಟ್ಟು ಬರಮಾಡಿಕೊಳ್ಬೇಕು ನಮ್ಮ ಚಿತ್ರದ ನಿರ್ಮಾಪಕರು ಅಂತ ಹೇಳಿ ಕೇಳ್ಕೊಳ್ತೇನೆ. ಈ ಚಿತ್ರದ ಮೂಲ ಒಂದು ಹೇಳ್ತಾ ಹೋಗ್ತಿದ್ರು, ನಮ್ಮಲ್ಲಿ ವಿಟ್ಲ ಅನ್ನೋ ಸ್ಥಳದಲ್ಲಿ ಸಾಮಾನ್ಯವಾಗಿ ಬಾರ್ಡರ್ಸ್ ಎಲ್ಲ ಮಲಯಾಳಂ ಅಥವಾ ಒಂದು ಕೇರಳ ಕಾಸರಗೋಡಿನ ಸನಿಹವನ್ನ ಹೊಂದಿರುತ್ತೆ. ಆ ಮೂಲ ಎಲ್ಲಿಂದ ಪ್ರಾರಂಭ ಆಯಿತು, ಅದರ ಒರಿಜಿನಾಲಿಟಿ ಏನು, ಅದರ ಒಂದು ಕುತೂಹಲ ಏನು ಅನ್ನೋದನ್ನ ಈ ಚಿತ್ರ ನಿಮ್ಗೆ ಮುಂದೆ ಹೇಳ್ತಾ ಹೋಗುತ್ತೆ. ಅದನ್ನ ನೋಡಿ ಖುಷಿ ಪಡ್ತೀರಾ ಅನ್ನೋ ಒಂದು ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ತಮ್ಮ ನಟನೆಯನ್ನು ಕೊಟ್ಟು ವಿಶೇಷವಾಗಿ ಅಭಿನಯ ಮಾಡಿದಂಥ ಚಂದ್ರಕಲಾ ಅಕ್ಕ ಅವರಿದ್ದಾರೆ. ಎಲ್ರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಸಾಂಪ್ರದಾಯಿಕವಾಗಿ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಅಚ್ಯುತ ಅವತಾರಂ ಬಗ್ಗೆ ಆಗು ಹೋಗುಗಳು ಎಲ್ಲ ಕೂಡ ತುಂಬಾ ಚೆನ್ನಾಗಿ ಗೊತ್ತಿರುವಂತಹ ನಿರ್ಮಾಪಕರು ಪ್ರಕಾಶ್ ಪಾಂಡೇಶ್ವರ್ ಸರ್ ನಮ್ಮ ಜೊತೆ ಇದ್ದಾರೆ. ಈ ಒಂದು ಮಲಯಾಳಂ ಮೂಲದ ಈ ಚಿತ್ರ 5 ಭಾಷೆಗಳಲ್ಲಿ ಬರ್ತಾ ಇದೆ. ಕನ್ನಡ, ತೆಲುಗು, ತಮಿಳ್ ಹೀಗೆ ಹಿಂದಿ. ಈ ವರ್ಷನ್ ಇವತ್ತು ಕನ್ನಡ ವರ್ಷನ್ ಇಲ್ಲಿ ನಾವು ಪ್ರೀಮಿಯರ್ ಶೋ ಮಾಡ್ತಿರ್ತೀವಿ. ಈ ಒಂದು ಪ್ರಥಮ ಹೆಮ್ಮೆಯ ಐತಿಹಾಸಿಕ ಕ್ಷಣದಲ್ಲಿ ಪ್ರಕಾಶ್ ಪಾಂಡೇಶ್ವರ್ ಸರ್ ಒಂದು ಪ್ರೀತಿಯ ಮಾತನ್ನು ಹೇಳ್ತಾರೆ. ಎಲ್ಲರಿಗೆ ಸಹ ತುಂಬ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಮಲಯಾಳಿ ಪಿಕ್ಚರನ್ನು ಕನ್ನಡಕ್ಕೆ ಡಬ್ಬಿಂಗ್ ಮಾಡಿ 5 ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ನಿಜವಾಗಿ ಸಹ ಖುಷಿ. ನಮ್ಮ ರುದ್ರಮೂರ್ತಿ ಅವರು ದುಡ್ಡು ಹಾಕಿದ್ದಾರೆ, ನಾವೆಲ್ಲ ಸಪೋರ್ಟ್ ಮಾಡಿದರೆ ಅವರಿಗೆ ಖಂಡಿತವಾಗಿ ಸಹ ದುಡ್ಡು ಹಿಂದೆ ಬರ್ತದೆ. ಎಲ್ಲರೂ ಸಹ ಸೇರಿ ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲಿ ಪಿಕ್ಚರ್ ನೋಡಿ ಒಳ್ಳೆಯ ಒಂದು ಅಭಿಪ್ರಾಯ ಕೊಟ್ಟು ಚಿತ್ರವನ್ನು ಗೆಲ್ಲಿಸಬೇಕಾಗಿ ಈ ಮೂಲಕ ಕೇಳ್ತಾ ಇದ್ದಾರೆ. ಎಲ್ಲ ತಂಡದವರಿಗೆ ಎಲ್ಲರಿಗೂ ಸಹ ಶುಭಾಶಯ. ನಮಸ್ತೆ. ಅರುಣ್ ಸರ್ ಒಂದೆರಡು ಮಾತು. ಇಲ್ಲಿ ಸೇರಿದ ಎಲ್ರಿಗೂ ನಮಸ್ಕಾರ. ಎಲ್ಲ ಯುವಕರು ಸೇರಿ ಮಾಡಿದಂತಹ ಸಿನಿಮಾ ಒಳ್ಳೆ ರೀತಿಯಲ್ಲಿ ಬಂದಿದೆ. ಅದೇ ರೀತಿ ಮನೆ ಮಂದಿ ಎಲ್ಲ ನೋಡ್ಬೋದಂತ ಚಿತ್ರ. ಕನ್ನಡದಲ್ಲಿ ಇದು ಇಲ್ಲಿ ರಿಲೀಸ್ ಆಗಿದೆ. ಎಲ್ಲರೂ ತಮ್ಮ ಮನೆ ಮಂದಿಯವರೆಲ್ಲ ಬಂದು ಈ ಫಿಲ್ಮನ್ನು ನೋಡಿ ಆನಂದಿಸಬೇಕು. ಮತ್ತು ಚಿತ್ರತಂಡವನ್ನು ಮತ್ತು ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ರಾಣಾ ವೆಂಚರ್ಸ್ ಅವರು ನಡೆಸ್ತಾ ಇರುವಂತಹ ಈ ಒಂದು ತೆಗೆದಿರುವಂತಹ ಈ ಸಿನಿಮಾ ಅಚ್ಯುತ ಅವತಾರಂ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂತ. ಇಲ್ಲಿ ಬಂದಿರುವಂತ ಎಲ್ರಿಗೂ ನಮಸ್ತೆ.
ಮಲಯಾಳಂ ಸಿನಿಮಾ ಕನ್ನಡದಲ್ಲಿ ನೋಡೋದಕ್ಕೆ ಒಂದು ಚಂದ. ಆ್ಯಕ್ಚುಲಿ ಅದೊಂದು ಫಾರ್ಮ್ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಪ್ರೀಮಿಯರ್ ಶೋ ನೋಡೋದಕ್ಕೆ ಅಂತೇಳಿ ಇಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಸಿನಿಮಾ ಗೆಲ್ತದೆ ಅಂತೇಳಿ ನಾವು ಹೇಳ್ತೇವೆ. ಸೊ ಹಾಗಾಗಿ ಎಲ್ಲರೂ ಮನೆ ಮಂದಿ ಬಂದು ಸಿನಿಮಾನ ನೋಡಿ ಸಿನಿಮಾ ತಂಡವನ್ನು ಗೆಲ್ಸ್ಕೊಡಿ ಅಂತೇಳಿ, ಸಿನಿಮಾ ಚಿತ್ರಮಂದಿರಕ್ಕೆ ಬಂದೇ ನೋಡಿ ಸಿನಿಮಾನ ಗೆಲ್ಸ್ಕೊಡಿ ಅಂತೇಳಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಚಂದ್ರಕಲಾ ಅಕ್ಕ ಏನು ಹೇಳ್ತಾರೆ ಕೇಳೋಣ, ಒಂದು 2 ನಿಮಿಷ. ಖುಷಿ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನನ್ನ ಜೀವನದಲ್ಲಿ ಮೊದಲನೇದಾಗಿ ಇದು ಬೇರೆ ಭಾಷೆಯಲ್ಲಿ ನಾನು ನಟನೆ ಮಾಡಿದ್ದು, ಇದು ತುಂಬ ತುಂಬ ಖುಷಿ ಕೊಡ್ತಾ ಇದೆ. ಹಾಗೆ ನನಗೆ ಈ ಲೈಫಲ್ಲಿ ಇದು ಫಸ್ಟು ಬೇರೆ ಭಾಷೆಯಲ್ಲಿ ಮಾಡಿದ್ದು, ಹಾಗೆ ಕನ್ನಡದಲ್ಲಿ ಬರ್ತಿದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಈ ಚಿತ್ರತಂಡದ ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ನನಗೆ ಆ ಭಾಷೆ ಗೊತ್ತಿರಲಿಲ್ಲ, ಆ ಭಾಷೆಯನ್ನು ಕಲಿಸಿ ನನಗೆ ಶೂಟಿಂಗ್ ಮಾಡುವ ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬ ನನಗೆ ಭಾಷೆ ಬರುವುದಿಲ್ಲ ಅಂತ ಹೇಳಿದರೂ ಕೂಡ ಇಲ್ಲ ಮೇಡಮ್ ನಿಮಗೆ ಬರ್ತದೆ, ನೀವು ಮಾಡ್ತೀರಾ, ಆ ಧೈರ್ಯದಿಂದ ನಾನು ಶೂಟಿಂಗ್ ಮಾಡಿದ್ದೀನಿ. ಹಾಗಾಗಿ ಚಿತ್ರತಂಡದ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಪ್ರೊಡ್ಯೂಸರಿಗೆ, ಅನ್ನದಾತರು, ಅವರು ಅನ್ನದಾತರು ನಮಗೆ ಅನ್ನ ಕೊಟ್ಟಿದ್ದಾರೆ. ಕಲಾವಿದರಿಗೆ ಅನ್ನದಾತರು ಅನ್ನ ಕೊಡ್ತಾರೆ ಅಂದರೆ ಈ ಫಿಲ್ಮ್ ರಿಲೀಸ್ ಆದಾಗ ಪ್ರತಿಯೊಬ್ಬ ಕುಟುಂಬದವರು, ಪ್ರತಿಯೊಬ್ಬ ಫ್ಯಾಮಿಲಿಯವರು ಬಂದು ಸಿನಿಮಾ ಥಿಯೇಟರಲ್ಲಿ ನೋಡಿ ಅವರು ಮುಂದಿನ ಇನ್ನೂ ಹಲವಾರು ಸಿನಿಮಾ ಮಾಡಬೇಕು. ಆ ಸಿನಿಮಾದಲ್ಲಿ ನಮ್ಮಂಥ ಕಲಾವಿದರು ಆ್ಯಕ್ಟಿಂಗ್ ಮಾಡಬೇಕು, ಅವರು ಅವಕಾಶ ಕೊಡಬೇಕು. ನಮ್ಮ ಕಲಾವಿದರನ್ನು ಬೆಳೆಸೋದೇ ಸಿನಿಮಾದ ನಿರ್ಮಾಪಕರು, ಅವರಿಗೆ ಖಂಡಿತ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ ಸಿನಿಮಾ ಇನ್ನಷ್ಟು ಪ್ರಪಂಚಕ್ಕೆ ಮುಟ್ಟುವ ಹಾಗೆ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶುಭಾಶಯ ಹಾರೈಸ್ತಿದ್ದೀನಿ ಸರ್. ನಿಮ್ಮೆಲ್ಲರಿಗೂ ಚಿತ್ರತಂಡಕ್ಕೂ ನನ್ನದು ಥ್ಯಾಂಕ್ಸ್. ಹಾಗೆ ತುಂಬ ಖುಷಿ ಆಗ್ತಿದೆ. ಆಲ್ ದ ಬೆಸ್ಟ್. ಎಲ್ಲರೂ ಬಂದು ಸಿನಿಮಾ ಥಿಯೇಟರಲ್ಲೇ ಬಂದು ನೋಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಭಾಷೆ ಮತ್ತು ಧರ್ಮ ಎಲ್ಲವನ್ನು ಮೀರಿದ್ದು ಅಂತ ಭಾಷೆ ಬರೆದಿದ್ರು ಹೇಳ್ಕೊಟ್ಟು ನನ್ನ ಕಲೆಯನ್ನು ಹಿಂದಕ್ಕೆ ತೆಗೆದ್ರು ಅಂತ ಹೇಳ್ತಿದ್ದಾರೆ. 1-2 ನಿಮಿಷ. ಎಲ್ಲರಿಗೂ ನಮಸ್ಕಾರ. ಸಿನಿಮಾ ಎಂಬುದು ಒಂದಷ್ಟು ಜನರಿಗೆ ಕನಸಿನ ಬುತ್ತಿ, ಒಂದಷ್ಟು ಜನರಿಗೆ ತುತ್ತಿನ ಬುತ್ತಿಯಾಗಿದೆ. ಈ ಚಂದ್ರಕಲಾ ಅವರು ಹೇಳಿದ ಹಾಗೆ ನಮಗೂ ಮುಂಚಿನಿಂದಲೂ ಗಡಿನಾಡಿಗೆ ನಮಗೂ ಒಂದು ಅವಿನಾಭಾವ ಸಂಬಂಧ. ಮಲಯಾಳಂ ಸಿನಿಮಾಗಳು ಅದೆಷ್ಟೋ ಜನರು ನಾವು ಇಲ್ಲಿಯವರು ಆಸ್ವಾದಿಸ್ತೇವೆ, ಇಷ್ಟಪಡ್ತೇವೆ ಅಂತ. ಅದರಲ್ಲಿ ಅಂತಹ ಒಂದು ಮಲಯಾಳಂ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಅಂದರೆ ತುಂಬ ಖುಷಿ. ಖಂಡಿತವಾಗ್ಲೂ ಈ ಸಿನಿಮಾ ಒಳ್ಳೆಯದಾಗಲಿ. ಅದೇ ರೀತಿ ಈ ಸಿನಿಮಾಕ್ಕೂ ಉತ್ತಮ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಟ್ಟಂತ ನಮ್ಮ ಬೊಂಬಾಟ್ ಸಿನಿಮಾಸ್ನ ಸೂರಜ್ ಅವರಿಗೊಂದು ಮೆಚ್ಚುಗೆ ಚಪ್ಪಲ ತಡಬೇಕು. ಯಾಕಂದ್ರೆ ಈ ಸಿನಿಮಾ ಅಂತಲ್ಲ, ಆಲ್ಮೋಸ್ಟ್ ನಮ್ಮ ಮಂಗಳೂರಿಗೆ ಯಾವುದೇ ಸಿನಿಮಾ ಬಂದರೂ ಆ ಸಿನಿಮಾವನ್ನು ಗೆಲ್ಲಿಸಬೇಕು, ಏನಾದರೂ ಅದಕ್ಕೆ ಕೊಡುಗೆ ಕೊಡಬೇಕೆಂಬ ದೊಡ್ಡ ಪ್ರಯತ್ನ ನಮ್ಮ ಸೂರಜ್ ಅವರದ್ದು. ಸೊ ವಾಟ್ಸಪ್ ಸೂರಜ್ ಅವರೇ ಧನ್ಯವಾದ ಇದೇ ರೀತಿಯಲ್ಲಿ ನಿಮ್ಮ ಸಹಕಾರ ಸಿನಿಮಾಕ್ಕೆ. ಯಾಕಂದ್ರೆ ಆ ಸಿನಿಮಾದಲ್ಲಿ ನಮ್ಮಂತ ಕಲಾವಿದರು ಬದುಕುವುದು. ಸೊ ಎಲ್ಲರಿಗೂ ಶುಭವಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅವಕಾಶಕ್ಕಾಗಿ ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಅಚ್ಯುತ ಅವತಾರಂ ಮೂಲ ಮಲಯಾಳಿ, ಕನ್ನಡದಲ್ಲಿ ಇವಾಗ ನಾವು ನೋಡ್ತಾ ಇದ್ದೇವೆ. ಈ ಮೂಲ ಮಲಯಾಳಿ ಮತ್ತು ನನಗೇನೋ ಒಂದು ಕನೆಕ್ಷನ್ ಅಂದರೆ ಇತ್ತೀಚೆಗಷ್ಟೇ ಬಿಡುಗಡೆಯಾದಂಥ ಬಾಲನ್ ದಿ ಬಾಯ್ ಅನ್ನೋವಂಥ ಮಲಯಾಳಿ ಸಿನಿಮಾದಲ್ಲಿ ನಾನು ಕೂಡ ಅಭಿನಯಿಸಿದ್ದೇನೆ. ಆ ಸಿನಿಮಾವನ್ನು ನೋಡಿದಂಥ ಸೂರಜ್ರವರು ನನಗೆ ಆವತ್ತೇ ಫೋನ್ ಮಾಡಿ ನನಗೆ ಶಬ್ದಗಳಿಲ್ಲ ಮಾತಾಡಲಿಕ್ಕೆ, ಅಂಥ ಸಿನಿಮಾವನ್ನು ಕೊಟ್ಟಿದ್ದಾರೆ ಮಲಯಾಳಿ ಅವರು ಅಂತ ಹೇಳಿದರು. ಇವತ್ತು ನಾನು ಇಲ್ಲಿ ಬಂದು ನಿಲ್ಲಬೇಕಾದ್ರೂ ಕೂಡ ಸೂರಜ್ ಅವರೇ ಕಾರಣ, ಬೊಂಬಾಟ್ ಸಿನಿಮಾ ಸೂರಜ್ ಅವರೇ ಕಾರಣ. ಅವ್ರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅಚ್ಯುತ ಅವತಾರಂ ಸಿನಿಮಾ ಯಶಸ್ಸಾಗಲಿ, ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ, ನಿರ್ಮಾಪಕರಿಗೂ ಒಳ್ಳೆಯದಾಗಲಿ. ಯಾಕಂದರೆ ನಿರ್ಮಾಪಕರು ನಮ್ಮಂಥ ಕಲಾವಿದರನ್ನು ಬೆಳೆಸುವವರು, ನಮ್ಮಂಥ ಕಲಾವಿದರನ್ನು ಬೆಳೆಸುವ ನಿರ್ಮಾಪಕರು, ಸಾರ್ವಜನಿಕರು, ಪ್ರೇಕ್ಷಕರು ಬಂದು ಅವರನ್ನು ಪ್ರೋತ್ಸಾಹಿಸಿದರೆ ಅವರು ಗೆದ್ದಂತೆ. ಇನ್ನೊಂದು ಸಿನಿಮಾ ಮಾಡುವಾಗ ನಮ್ಮನ್ನು ಅನ್ಕೊಳ್ತಾರೆ, ಸರ್ ಅವರಿದ್ದಾರೆ ಅವರನ್ನು ಹಾಕೋಣ ಅಂತ ಇರ್ತಾರೆ, ಅದು ನಮಗೆ ಪ್ಲಸ್. ದಯವಿಟ್ಟು ಸಿನಿಮಾವನ್ನು ಗೆಲ್ಲಿಸಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕಂಗ್ರ್ಯಾಚುಲೇಷನ್ ಸೂರಜ್, ಇಷ್ಟು ಒಂದು ಒಳ್ಳೆ ಪ್ರೋಗ್ರಾಮ್ ಅನ್ನ ಏರ್ಪಡಿಸಿದ್ದಕ್ಕೆ. ಐ ಥಿಂಕ್ ಫಸ್ಟ್ ಮಲಯಾಳಿ ಫಿಲ್ಮ್ ಆಗಿರಬೇಕು ಇಲ್ಲಿ ನಂಗೆ ಗೊತ್ತಿರುವ ಮಟ್ಟಿಗೆ. ಆಲ್ ದಿ ಬೆಸ್ಟ್ ಟೀಮಿಗೆ. ಅಂದ್ರೆ ತುಳುವಲ್ಲಿ ನಾವು ಧರ್ಮಚಾವಡಿಯಲ್ಲಿ ತೆಯ್ಯಂ ಟ್ರೈ ಮಾಡಿದ್ವಿ. ಆಕ್ಚುಲಿ ನಾನು ಅದೇ ಇಂಟ್ರೆಸ್ಟ್ ಇಂದ ಬಂದದ್ದು, ಅಂದ್ರೆ ಇದರಲ್ಲಿ ತೆಯ್ಯಂ ಯಾವ ರೀತಿ ಟ್ರೈ ಮಾಡಿದ್ದಾರೆ ಅಂತ ನೋಡ್ಬೇಕು ಅನ್ನೋ ಒಂದು ಕುತೂಹಲ ಇದೆ. ಖಂಡಿತ ಯಶಸ್ಸಾಗುತ್ತೆ. ತುಳುವರು ಕೈ ಹಿಡಿದ್ರೆ ಒಂದು ಮಾತಿದೆ, ಪುತ್ತೂರಿನವ್ರ ಕೈ ಹಿಡಿದ್ರೆ ಹತ್ತೂರು ಕೈ ಹಿಡ್ದಂತೆ, ತುಳುವರು ಕೈ ಹಿಡಿದ್ರೆ ಲೋಕನೇ ಕೈ ಹಿಡ್ದಂತೆ ಅಂತ ಮಾತಿದೆ. ಆಲ್ ದಿ ಬೆಸ್ಟ್ ಟೀಮ್ಗೆ. ಥ್ಯಾಂಕ್ ಯು. ನಾನು ಕಾಂತಾರದಲ್ಲಿ ಸೊಪ್ಪು ಅಂದರೆ ಕಾಂತಾರ ರಿಲೀಸ್ ಆದಾಗ ನಾನು ಯಾರು ಅಂತ ಪ್ರಪಂಚಕ್ಕೆ ಗೊತ್ತಿರಲಿಲ್ಲ. ಆದರೆ ಸುರಸರಿಗೆ ಸಾರಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಅದು ಹೇಳಲೇಬೇಕು. ಯಾಕಂದರೆ ನಾನು ಇಡೀ ಪ್ರಪಂಚಕ್ಕೆ ಗೊತ್ತಾಗುವಾಗೆ ಮಾಡಿದ್ದೆ
ಸೂರಜ್ ಶೆಟ್ಟಿ ಸರ್. ಯಾಕಂದರೆ ನಾನು ಇವತ್ತು ಇಲ್ಲಿದ್ದೇನೆಂದರೆ ಅವರು ಒಂದು ಕಾರಣ ಅವರು ಆಗಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೇನೆ. ಇನ್ನು ಮುಂದಿನ ದಿನಗಳಲ್ಲೂ ಅವರ ಸಪೋರ್ಟಿಂಗ್ ನನಗೆ ಯಾವತ್ತೂ ಬೇಕು ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಂಗದ ಪೋಷಕರು ಹಾಗೆ ಸಣ್ಣ ಪುಟ್ಟ ಪಾತ್ರಗಳು ಈಗಾಗಲೇ ನಟನೆಯನ್ನು ಕೂಡ ಮಾಡ್ತಿರುವಂತ ಹ್ಯಾನ್ಸಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬಂದು ನಮ್ಮ ಪುಷ್ಪವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಪ್ಪನಿಗೆ ಅವರನ್ನ ಪ್ರೀತಿಸೋಣ. ಹಾಗೆ ನಮ್ಮ ಸಿನಿಮಾ ಪ್ರೀಮಿಯರ್ ಶೋ ನಮ್ಮ ಸ್ಕ್ರೀನ್ ನಂಬರ್ 3 ನಲ್ಲಿ ಇನ್ನ ಕೆಲವೇ ನಿಮಿಷದಲ್ಲಿ ನಾವು ಸ್ಕ್ರೀನಿಂಗ್ ಮಾಡ್ತೇವೆ. ಎಲ್ಲರೂ ಕೂಡ ಅಲ್ಲಿ ನೋಡಿ ಅದನ್ನು ಆನಂದಿಸೋಣ. ಬಂದಿರುವಂತಹ ಎಲ್ಲ ಗಣ್ಯರಿಗೂ ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರಿಗೂ ಮತ್ತು ಮುಖ್ಯವಾಗಿ ಎಲ್ಲ ಸಿನಿ ಪ್ರೇಕ್ಷಕರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಕಲೆ ಮತ್ತು ಸಂಸ್ಕೃತಿಯ ತವರಾದಂತಹ ಕರಾವಳಿಯ ಈ ಮಣ್ಣಿನಲ್ಲಿ ನಮ್ಮ ಸಿನಿಮಾದ ಪ್ರೀಮಿಯರ್ ಶೋ ಕಾರ್ಯಕ್ರಮವನ್ನು ಸ್ವಾಗತಿಸಲು ನಿಮಗೆಲ್ಲ ನಾನು ಹೆಮ್ಮೆಯಿಂದ ಸ್ವಾಗತವನ್ನು ಕೋರ್ತೀನಿ. ಎಲ್ಲರೂ ಸಿನಿಮಾ ನೋಡಿ ನೆಕ್ಸ್ಟ್ ಮಾತಾಡೋಣ.